ಗುರುಪುರ ವಜ್ರದೇಹಿ ಮಠದಲ್ಲಿ ವಾರ್ಷಿಕೋತ್ಸವ ನಡೆಯುತ್ತಾ ಇದ್ದು, ವಜ್ರದೇಹಿ ಮಠದ ಹನುಮಬಾಲ ಸಂರಕ್ಷಣಾ ಕೇಂದ್ರದ ಸುಸಜ್ಜಿತ ಕಟ್ಟಡ ಉದ್ಘಾಟನೆ ನಿನ್ನೆ ನಡೆಯಿತು. ರಾತ್ರಿ ಮೈಸಂದಾಯ ದೈವದ ನೇಮೋತ್ಸವ ನಡೆದಿದ್ದು, ಈ ಸಂದರ್ಭ ಕಾಂತಾರ ಖ್ಯಾತಿಯ ನಟ ರಿಷಬ್ ಶೆಟ್ಟಿ ಭೇಟಿ ನೀಡಿ ದೈವದ ಅನುಗ್ರಹ ಪಡೆಕೊಂಡರು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರು ನಟನನ್ನು ಸ್ವಾಗತಿಸಿ ಕ್ಷೇತ್ರದ ಮಹಿಮೆಯ ಬಗ್ಗೆ ವಿವರಣೆ ನೀಡಿದರು. ಭೂಪೂಜನ ಕರಿಪಾ ಬಂದು ಪಾಠ ಒಂದು ಇನಿತಾದಿ ಕ್ಷೇತ್ರನಾಗ ನಡೆ ಸರ್ಪಜಡೆ ಪರಶುರಾಮ ಸೃಷ್ಟಿದೈ ಪುಣ್ಯದ ಮನ್ನಡು ಆ ಮುಖವನ್ನು ತಲೆಯಲ್ಲಿ ಹೊತ್ತುಕೊಂಡು ನೇಮ ಕಟ್ಟುವ ಪಂಬದರು ಆ ಕರ್ತವ್ಯವನ್ನು ಮಾಡಿಕೊಂಡು ನಡೆಸುವಂತಹ ಸೇವೆಯನ್ನು ಕಣ್ಣಿಗೆ ಕಾಣುವುದೇ ಒಂದು ಹಬ್ಬ. ಆ ದೃಷ್ಟಿಯಿಂದ ಆ ಧರ್ಮ ಮತ್ತು ನಂಬಿಕೆಯನ್ನು ದೃಢ ಮಾಡಿಕೊಂಡು ರಿಷಬ್ ಶೆಟ್ಟಿಯವರು 2ನೇ ಕಾಂತಾರ 2 ಅನ್ನು ಕೊಡಬೇಕು ನಾನು ಅನ್ನುವ ದೃಷ್ಟಿಯಿಂದ ಅದನ್ನು ಚಿಂತನೆ ಮಾಡಿಕೊಳ್ಳಲಿಕ್ಕೆ ಸನ್ನಿಧಾನಕ್ಕೆ ಬಂದಿದ್ದಾರೆ. ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಕಾಂತಾರ 2 ಯಶಸ್ವಿಯಾಗಲಿ ಅಂತ ಹೇಳಿ ನಾವು ಮತ್ತೊಮ್ಮೆ ಅವರಿಗೆ ವಿಶೇಷ ಪ್ರಾರ್ಥನೆ ಮಾಡ್ತೀವಿ. ಕಾಂತಾರ 2ಗೆ ಸಂಬಂಧಪಟ್ಟಾಗ ಏನಾದರೂ ನಿಮ್ಮ ಹತ್ರ ಹಂಚಿಕೊಂಡ್ರೆ ಅಥವಾ ಸಲಹೆಯನ್ನು ತೆಗೆದುಕೊಂಡ್ರೆ? ಅಂದರೆ ಅವರು ಹೇಳಿದ ಹಾಗೆ ಅವರ ಭಾವನೆಯಲ್ಲಿ ನಮಗೆ ವ್ಯಕ್ತವಾದ ವಿಷಯ ಏನು ಅಂತಂದರೆ, ನಮ್ಮ ಪರಶುರಾಮ ಸೃಷ್ಟಿ ಮತ್ತು ಈ ತುಳುನಾಡಿನ ಚಿಂತನೆ ಮತ್ತು ನಮ್ಮ ಜಗತ್ತಿಗೆ ಪರಿಚಯಿಸಬೇಕಾಗಿರುವಂಥ ದೈವಗಳ ನೆಲೆ ಮತ್ತು ಕಾರಣಿಕ ಅದನ್ನು ಜನಮಾನಸದಲ್ಲಿ ಹೇಗೆ ಹಿರಿಯವರು ಬಿತ್ತಿಕೊಂಡು ಬಂದಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ನಾನು ಸಮಾಜಕ್ಕೆ ತೋರಿಸಬೇಕನ್ನುವಂಥ ಒಂದು ಕಾಳಜಿ ಇದೆ. ಅದನ್ನು ನಮ್ಮಲ್ಲಿ ಅವರು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಭಾವನೆ ಏನು ಅಂತಂದರೆ, ಅವರು ಮಾಡುವಂಥ ಈ ಸತ್ಕರ್ಮದಲ್ಲಿ ಎಲ್ಲೂ ಕೂಡ ಧಕ್ಕೆಯಾಗದಂತೆ ದೇವರವರನ್ನು ಚೆನ್ನಾಗಿ ನಡೆಸಲಿ ಮತ್ತು ಅವರ ಕೀರ್ತಿ ಇನ್ನಷ್ಟು ವಿರಾಜಮಾನವಾಗಿ ಮುನ್ನಡೆಯಲಿ ಅನ್ನುವಂತಹ ವಿಶೇಷ ಪ್ರಾರ್ಥನೆಯನ್ನು ದೈವಗಳಲ್ಲಿ ಮಾಡಿದ್ದೀವಿ.